ಮಂಜೇಶ್ವರ ರೈಲ್ವೆ ನಿಲ್ದಾಣದ ಎದುರು ರಾಘಂ ಜಂಕ್ಷನ್ ರಾಷ್ಟ್ರೀಯ ಷಟ್ಪಥ ರಸ್ತೆ ಸರ್ವಿಸ್ ರಸ್ತೆಯಲ್ಲಿ ಬಸ್ ನಿಲ್ದಾಣಕ್ಕೆ ತಾಗಿಕೊಂಡು ತಡೆಬೇಲಿ ಇಲ್ಲದೆ ಸ್ಥಾಪಿಸಲಾಗಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರಲ್ಲಿ ಭೀತಿಯ ವಾತಾವರಣಕ್ಕೆ ಕಾರಣವಾಗಿತ್ತು. ಈ ಸುದ್ದಿ ವಿ4 ನ್ಯೂಸ್ನಲ್ಲಿ ಪ್ರಸಾರವಾಗಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿತ್ತು. ಬಳಿಕ ವಿದ್ಯುತ್ ಇಲಾಖೆ ತಕ್ಷಣ ಸ್ಪಂದಿಸಿ ಇಂದು ಬೆಳಗ್ಗೆಯೇ ತಾತ್ಕಾಲಿಕ ತಡೆಬೇಲಿ ಸ್ಥಾಪಿಸುವ ಕಾರ್ಯದಲ್ಲಿ ತೊಡಗಿದೆ. ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಯಾಣಿಕರು ಅಪಾಯಕರ ಪರಿಸ್ಥಿತಿಯನ್ನು ಬೆಳಕಿಗೆ ತಂದ ನಂತರ ನಾಗರಿಕರ ಆಕ್ರೋಶ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವ್ಯಕ್ತವಾಗಿತ್ತು. ಟ್ರಾನ್ಸ್ಫಾರ್ಮರ್ ಬಹುಜನ ಓಡಾಟವಿರುವ ಬಸ್ ನಿಲ್ದಾಣದ ಅಂಗಳದಲ್ಲೇ ಇರುವುದರಿಂದ ಶಾರ್ಟ್ ಸರ್ಕ್ಯೂಟ್ ಅಥವಾ ತಾತ್ಕಾಲಿಕ ದೋಷಗಳಿಂದ ಸಂಭವಿಸಬಹುದಾದ ಅಪಘಾತದ ಭೀತಿ ಎದುರಾಗಿತ್ತು. ವಿ4 ನ್ಯೂಸ್ ದೃಶ್ಯ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಪಾಯವನ್ನು ಅರಿತ ಮೇಲಾಧಿಕಾರಿಗಳು ನೀಡಿದ ಸೂಚನೆಯಲ್ಲಿ ತಕ್ಷಣ ಸೆಕ್ಷನ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಡೆಬೇಲಿ ಹಾಕುವ ಮೂಲಕ ನಾಗರಿಕರ ಭದ್ರತೆಗೆ ಆದ್ಯತೆ ನೀಡಿದ ಕ್ರಮವನ್ನು ಕೈಗೊಂಡಿದ್ದಾರೆ. ತಾತ್ಕಾಲಿಕ ತಡೆಬೇಲಿ ಹಾಕಿದರೂ ಶಾಶ್ವತ ಸುರಕ್ಷತೆಗಾಗಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿರುವುದಾಗಿಯೂ ತಿಳಿದುಬಂದಿದೆ. ವಿ4 ನ್ಯೂಸ್ನ ಒತ್ತಡ, ಸಾರ್ವಜನಿಕ ಒಗ್ಗಟ್ಟು ಮತ್ತು ನಾಗರಿಕ ಜವಾಬ್ದಾರಿಯ ಪ್ರಭಾವದಿಂದಾಗಿ ಸಮಸ್ಯೆಗೆ ತಡವಾಗಿಯಾದರೂ ವಿದ್ಯುತ್ ಇಲಾಖೆ ವತಿಯಿಂದ ಸ್ಪಂದನೆ ಉಂಟಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಂತಹ ಸಂದರ್ಭಗಳಲ್ಲಿ ತ್ವರಿತ ಮತ್ತು ಪರಿಣಾಮಕಾರಿಯಾದ ಕ್ರಮ ಅಗತ್ಯ ಎಂಬುದನ್ನು ಈ ಘಟನೆಯ ಬಗ್ಗೆ ಮಾಧ್ಯಮಗಳು ಮತ್ತೊಮ್ಮೆ ಅಧಿಕಾರಿಗಳಿಗೆ ಎಚ್ಚರಿಕೆಯ ಕರೆಗಂಟೆ ನೀಡಿದೆ. ದೃಶ್ಯ ಮಾಧ್ಯಮದಲ್ಲಿ ಈ ಬಗ್ಗೆ ವರದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅಪಾಯವನ್ನು ಅರಿತ ಮೇಲಧಿಕಾರಿಗಳು ನೀಡಿದ ಸೂಚನೆಯಲ್ಲಿ ತಕ್ಷಣ ಸೆಕ್ಷನ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಡೆಬೇಲಿ ಹಾಕುವ ಮೂಲಕ ನಾಗರಿಕರ ಭದ್ರತೆಗೆ ಆದ್ಯತೆ ನೀಡಿದ ಕ್ರಮವನ್ನು ಕೈಗೊಂಡಿದ್ದಾರೆ. ತಾತ್ಕಾಲಿಕ ತಡೆಬೇಲಿ ಹಾಕಿದರೂ ಶಾಶ್ವತ ಸುರಕ್ಷತೆಗಾಗಿ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸುವ ಬಗ್ಗೆ ಚರ್ಚೆ ನಡೆಯುತ್ತಿರುವುದಾಗಿಯೂ ತಿಳಿದುಬಂದಿದೆ. ಮಂಜೇಶ್ವರ ഇത് നമ്മളെ രാഘം ജംഗ്ഷൻ റെയിൽവേ സ്റ്റേഷൻ്റെ ഇപ്പുറം ഹൈവേൻ്റെ സൈഡിൽ നാഷണൽ ഹൈവേ 66ൻ്റെ സൈഡിൽ റോഡിലേക്ക് ടച്ചായിട്ടാണ് ട്രാൻസ്ഫോർമർ ഉള്ളത്. അപ്പോൾ കുട്ടികൾ മറ്റേ റിക്ഷ സ്റ്റാൻഡ് ഉണ്ട്, അപ്പുറത്തെ ഷോപ്പിംഗ് കോംപ്ലക്സ് ഉണ്ട്, അടക്കെല്ലാം പോകുന്ന ആൾക്കാർക്ക് വലിയ ബുദ്ധിമുട്ടായിക്കൊണ്ട് സൈഡ് ഒരു വേലി കെട്ടിയില്ലായിരുന്നു. അപ്പോൾ ഒരു ചാനലിൽ മുന്നേ ന്യൂസ് ചാനലിൽ വന്നതുകൊണ്ട് ഇപ്പോൾ അതിൻ്റെ പണി തീർത്ത് ഇപ്പോൾ അതിനെ ക്ലിയറാക്കി കൊടുത്തിന്. അപ്പോൾ ആ ന്യൂസ് ചാനലിൽ വന്ന ചാനലിനവർക്ക് നന്ദി അറിയിക്കുന്നു. അത് വന്നത് മൂലമാണ് ഇത്രയും പെട്ടെന്ന് ആയി കിട്ടിയത് എന്നാണ് പബ്ലിക് മൊത്തം പറയുന്നത്. ರೆಹಮಾನುದ್ದೇವರ ವಿ4 ನ್ಯೂಸ್ ಮಂಜೇಶ್ವರ. VNR Gold.